ಮೊದಲನೆಯ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಮರುಭೂಮಿ ಯಾವುದು? ಎ ಸಹರಾ, ಬಿ ಅರೇಬಿಯನ್, ಸಿ ಕಲಹರಿ, ಡಿ ಥಾರ್ ಮರುಭೂಮಿ. ಸರಿಯಾದ ಉತ್ತರ ಆಪ್ಷನ್ ಎ ಸಹರಾ ಮರುಭೂಮಿ. ಎರಡನೆಯ ಪ್ರಶ್ನೆ, ಬೆಲ್ಲದ ಚಹಾ ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಕೆಮ್ಮು, ಬಿ ಬ್ಲಡ್ ಪ್ರೆಷರ್, ಸಿ ತಲೆಯ ನೋವು, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ. ಮೂರನೆಯ ಪ್ರಶ್ನೆ, ಅಯೋಧ್ಯ ರಾಮ ಮಂದಿರ ಎತ್ತರ ಎಷ್ಟು? ಎ 161 ಫೀಟ್, ಬಿ 170 ಫೀಟ್, ಸಿ 190 ಫೀಟ್, ಡಿ 180 ಫೀಟ್. ಸರಿಯಾದ ಉತ್ತರ ಆಪ್ಷನ್ ಎ 161 ಫೀಟ್. ನಾಲ್ಕನೆಯ ಪ್ರಶ್ನೆ, ಅಯೋಧ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುವ ಕಂಪನಿ ಯಾವುದು? ಎ ಟಾಟಾ ಕಂಪನಿ, ಬಿ L&T ಕಂಪನಿ, ಸಿ ಅದಾನಿ ಗ್ರೂಪ್ಸ್, ಡಿ ಈ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ L&T ಕಂಪನಿ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಕೇರಳ, ಸಿ ಉತ್ತರ ಪ್ರದೇಶ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಆರನೆಯ ಪ್ರಶ್ನೆ, ರಾವಣನು ಸೀತೆಯನ್ನ ಯಾವ ವನದಲ್ಲಿ ಇರಿಸಿದನು? ಎ ಅಶೋಕವನ, ಬಿ ನಂದನವನ, ಸಿ ಯೋಗರಾಜವನ, ಡಿ ಲಕ್ಷ್ಮೀವನ. ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕವನ. ಏಳನೆಯ ಪ್ರಶ್ನೆ, ಯಾವ ಮರದ ಬೆಲೆ ಬಂಗಾರಕ್ಕಿಂತ ದುಬಾರಿಯಾಗಿದೆ? ಎ ಗಂಧದ ಮರ, ಬಿ ಬೇವಿನ ಮರ, ಸಿ ಹುಣಸೆ ಮರ, ಡಿ ಮಾವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಚಂದನದ ಮರ. ಎಂಟನೆಯ ಪ್ರಶ್ನೆ, ಅಶೋಕ ಚಕ್ರವರ್ತಿ ಯಾವ ಸಂತತಿಗೆ ಸೇರಿದವರು? ಎ ಶಾತವಾಹನ, ಬಿ ಯಾವುದೂ ಅಲ್ಲ, ಸಿ ಮೌರ್ಯ, ಡಿ ಗುಪ್ತರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೌರ್ಯ. ಒಂಬತ್ತನೆಯ ಪ್ರಶ್ನೆ, ಶ್ರೀರಾಮನ ಎತ್ತರ ಎಷ್ಟು? ಎ 21 ಅಡಿ, ಬಿ 9 ಅಡಿ, ಸಿ 7 ಅಡಿ, ಡಿ 18 ಅಡಿ. ಸರಿಯಾದ ಉತ್ತರ ಆಪ್ಷನ್ ಎ 21 ಅಡಿ. ಹತ್ತನೆಯ ಪ್ರಶ್ನೆ, ಭಾರತದ ಅತ್ಯಂತ ಜನನಿ ನಿಬಿಡ ಪ್ರದೇಶ ಯಾವುದು? ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಮುಂಬೈ, ಡಿ ಡೆಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.